ನಮಸ್ಕಾರ. ಸ್ಪಂದನ ವಾಹಿನಿಯ ಕವಿ ಸಮಯ ಕಾರ್ಯಕ್ರಮಕ್ಕೆ ವೀಕ್ಷಕರೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದು ನಮ್ಮೊಂದಿಗಿದ್ದಾರೆ ಯುವ ಬರಹಗಾರ್ತಿ ತಿಲಕ ನಾಗರಾಜ್ ಹಿರಿಯಡ್ಕ ಇವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ನಮಸ್ತೆ. ಮನದ ಭಾವಗಳ ಪದಗಳಲ್ಲಿ ಕಟ್ಟಿ ಜಗದ ಡೊಂಕಣ್ಣು ಹೆಣೆದು ಕುಟ್ಟಿ ಓದುಗರ ಎದಿಗಳಿಸೋ ಕವಿಗಳ ಆಂತರ್ಯ ತೆರೆದಿಡೋ ವಿಸ್ಮಯ ಈ ಕವಿ ಸಮಯ. ನಾನು ಅನಿತಾ ಸಿಕ್ವೇರ. ತಿಲಕ್ ನಾಗರಾಜ್ ಅವರೇ, ಕಾರ್ಯಕ್ರಮಕ್ಕೆ ಮೊದಲಾಗಿ ನಿಮ್ಮ ಕಿರು ಪರಿಚಯವನ್ನು ವೀಕ್ಷಕರಿಗೆ ಮಾಡಿ. ನಿಮ್ಮ ವೃತ್ತಿ, ಕುಟುಂಬ, ಕಲಿತ ಶಾಲಾ ಕಾಲೇಜು ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು. ನನ್ನ ಹೆಸರು ನೀವೇ ಹೇಳ್ದಾಗೆ ತಿಲಕ ನಾಗರಾಜ್ ಹಿರಿಯಡ್ಕ. ಅಲ್ಲೇ ಬಂದಿದೆ ಹಿರಿಯಡ್ಕ ಅಂತ. ಹಿರಿಯಡ್ಕ ಸಮೀಪದ ಕಾಜಾರಗುತ್ತು ನನ್ನೂರು. ನಾನು ಪ್ರಾಥಮಿಕ ಶಿಕ್ಷಣವನ್ನು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಹಿರಿಯಡ್ಕ ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಜಾರಗುತ್ತು ಇಲ್ಲಿ ಮುಗಿಸಿದ್ದೇನೆ. ಮತ್ತು ಪದವಿ ಪೂರ್ವ ಶಿಕ್ಷಣವನ್ನು ಕರ್ನಾಟಕ ಪಬ್ಲಿಕ್ ಸ್ಕೂಲಲ್ಲಿ ಮುಗಿಸಿದೆ. ಮತ್ತು ಪದವಿಯನ್ನು ನಾನು ಮೈಸೂರು ವಿಶ್ವವಿದ್ಯಾನಿಲಯದಿಂದ ಪಡೆದಿದ್ದೇನೆ. ಹಾಗೆಯೇ MA ಪದವಿಯನ್ನು ಕೂಡ ಅಲ್ಲೇ ಪಡೆದೆ. ಮತ್ತು ನಾನು ಮಂಗಳೂರಿನ ಸಂತ ಅಲೋಷಿಯಸ್ ಕಾಲೇಜಿನಲ್ಲಿ B.Ed ಪದವಿಯನ್ನು ಪಡೆದೆ. ಇದಾದ ನಂತರ ಈಗ ನಾನೇ ಕಲಿತಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಜಾರಗುತ್ತು ಇಲ್ಲಿ 7 ವರ್ಷದಿಂದ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಾನು ನನ್ನ ಸಹೋದರಿ ಮತ್ತು ತಾಯಿಯೊಂದಿಗೆ ಹಿರಿಯಡ್ಕದಲ್ಲಿ ವಾಸ ಮಾಡ್ತಾ ಇದ್ದೇನೆ. ನನ್ನ ತಂದೆ ಶಿವಮೊಗ್ಗದಲ್ಲಿ ಕ್ಯಾಂಪ್ಕೋ ಉದ್ಯೋಗಿಯಾಗಿದ್ದಾರೆ. ತುಂಬ ಖುಷಿ ಆಯಿತು. ಚುಟುಕಾಗಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಒಮ್ಮೆಲೆ ಕೊಟ್ಬಿಟ್ರಿ. ತಿಲಕ್ ಅವರೇ, ನಿಮ್ಮಲ್ಲಿ ಬರೆಯುವಂಥ ಆಸಕ್ತಿ ಹೇಗೆ ಮೂಡಿತ್ತು, ಹಾಗೆ ಎಂದು ಮೂಡಿತ್ತು? ಮೊದಲಾಗಿ ನಾವು ಶಾಲೆಗೆ ಹೋಗ್ತಿದ್ದಂಥ ಸಂದರ್ಭದಲ್ಲಿ ಮಾರ್ಚಿಗೆ ಪರೀಕ್ಷೆಗಳೆಲ್ಲ ಮುಗಿತಾ ಇತ್ತು, ನಿಮಗೆ ಗೊತ್ತಿದೆ. ಆದ್ರೂ ಕೂಡ ಏಪ್ರಿಲ್ 10ರವರೆಗೆ ನಮ್ಗೆ ಶಾಲೆ ಇರ್ತಾ ಇತ್ತು. ಈ ಏಪ್ರಿಲ್ 10 ಫಲಿತಾಂಶದ ದಿನ. ಅದಕ್ಕಿಂತ ಮುಂಚೆ ನಮ್ಗೆ ಏನಂದ್ರೆ ನಾನು ಕಲಿತಿದ್ದಂತ ಶಾಲೆಯಲ್ಲಿ ನಮ್ಗೆ ಈ ಪುಸ್ತಕಗಳನ್ನ ತರ್ಬೋದು ಮನೆಯಿಂದ, ಕತೆ ಪುಸ್ತಕಗಳು ಅಥವಾ ಆಟದ ಸಾಮಗ್ರಿಗಳನ್ನ ತಂದು ಆಟ ಆಡ್ಬೋದು. ಈ ರೀತಿ ನಮ್ಗೆ ಸಮಯವನ್ನ ಕೊಡ್ತಾ ಇದ್ರು. ಆಗ ನಾನು ಏನ್ ಮಾಡ್ತಾ ಇದ್ದೆ ಅಂದ್ರೆ, ನಮ್ಮ ಪಕ್ಕದ ಮನೆಯವರಿಂದ ಮಂಗಳವಾರ ಪತ್ರಿಕೆಯನ್ನ ಸಂಗ್ರಹಿಸಿ ತಕೊಂಡು ಹೋಗ್ತಾ ಇದ್ದೆ ಶಾಲೆಗೆ. ಅಲ್ಲಿ ನನ್ನ ಸ್ನೇಹಿತರ ಜೊತೆ ಅದನ್ನ ಓದ್ತಾ ಇದ್ದೆ. ಹೀಗೆ ಆ ಓದುವಿಕೆ ನನ್ನಲ್ಲಿ ಸಾಹಿತ್ಯಾಸಕ್ತಿಯನ್ನ ಹುಟ್ಟು ಹಾಕಿತ್ತು. ಮುಂದೆ ನಮ್ಮ ಮನೆಗೆ ಈ ಮಂಗಳವಾರ ಪತ್ರಿಕೆಯನ್ನ ತರ್ಲಿಕ್ಕೆ ಶುರು ಮಾಡಿದ್ರು. ಅದನ್ನ ಓದ್ತಾ ನಾನು ಬರೀಬೇಕು ಅನ್ನುವಂತ ಆಸಕ್ತಿ ಮೂಡಿ ನಾನು 5ನೇ ತರಗತಿಯಿಂದ ಈ ಬರವಣಿಗೆಯಲ್ಲಿ ತೊಡಗಿಕೊಂಡೆ. ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಬರೀಲಿಕ್ಕೆ ಶುರು ಮಾಡಿದ್ರಿ 5ನೇ ತರಗತಿಯಲ್ಲಿ? ಹೌದು. ಈ 5ನೇ ತರಗತಿಯಲ್ಲಿ ನೀವು ಬರ್ದ್ರಿ ಅಂದ್ರೆ ಅದೊಂದು ರೀತಿಯ ಒಂದು ವಿಶೇಷತೆ ಅಂತಾನೆ ಹೇಳ್ಬೋದು. ಚಿಕ್ಕ ವಯಸ್ಸು, ಚಿಕ್ಕ ಮನಸ್ಸು, ಅದೇನು ಯಾವ ರೀತಿಯ ಸಾಹಿತ್ಯವನ್ನು ನೀವು ಬರ್ದ್ರಿ? ಅದೊಂದು ಕುತೂಹಲ ಇದ್ದೇ ಇರುತ್ತಲ್ಲ, ಪ್ರಥಮವಾಗಿ ಬರೆದದ್ದು ಆಸಕ್ತಿ ಇರುತ್ತೆ. ಆಗ ಏನಂದ್ರೆ ನನ್ಗೆ ಅದು ಏನು ವಿಶೇಷ ಅಂತ ನನ್ಗದು ಗೊತ್ತಿಲ್ಲ ಅದ್ರ ಬಗ್ಗೆ. ಆಗ ಏನಂದ್ರೆ ಅದ್ರ ತೀರಾ ಚಿಕ್ಕ ವಯಸ್ಸದು. ನಾನು ಏನ್ ಮಾಡ್ತಾ ಇದ್ದೆ ಅಂದ್ರೆ ಅದನ್ನ ನನ್ನ ಸ್ನೇಹಿತರಿಗೆ ಓದಿ ಹೇಳ್ತಾ ಇದ್ದೆ. ಅವ್ರು ಅದನ್ನ ಚಪ್ಪಾಳೆ ತಟ್ಟಿ ಖುಷಿ ಪಡ್ತಾ ಇದ್ರು, ಅಷ್ಟೇ. ನನ್ಗೆ ಅದೊಂದು ವಿಶೇಷತೆ, ಅದಕ್ಕೊಂದು ಬೆಲೆ ಇದೆ, ಅದು ನಂಗೆ ಯಾವ್ದು ಗೊತ್ತೇ ಇರ್ಲಿಲ್ಲ. ನಿಮ್ಗೆ ಗೊತ್ತಿಲ್ಲದೆ ನಿಮ್ಮಲ್ಲಿ ಅದು ಉದಯಿಸಿದ್ದು ಅಂತ ಹೇಳಿ ಕವಿತೆಗಳು. ಮೊದಲು ಬರ್ದಿದ್ದು ಕವಿತೆನಾ ಅಥವಾ ಮೊದಲು ನಾನೊಂದು ಕತೆ ಬರ್ದದ್ದು, ಅದೇ ಪ್ರಾಣಿಗಳ ಬಗ್ಗೆ, ಮಕ್ಕಳ ಕಥೆಯನ್ನು ಬರ್ದೆ. ಹಾಗೆ ಹುಟ್ಟಿಕೊಂಡಿತ್ತು. ಆಮೇಲೆ ಮೊದಲು ಬರೆದದನ್ನು ಏನ್ ಮಾಡ್ತಿದ್ರಿ? ಈಗ ಮಕ್ಕಳಿಗೆ ತೋರಿಸ್ತಿದ್ರಿ, ಫ್ರೆಂಡ್ಸ್ ಗಳಿಗೆ ತೋರಿಸ್ತಿದ್ರಿ ಅಂತ ಹೇಳಿದ್ರಿ. ಆಮೇಲೆ ಅದು ಬರೆದಂತಹ ಸಾಹಿತ್ಯವನ್ನು ಏನ್ ಮಾಡ್ತಾ ಇದ್ರಿ ನೀವು? ಅದು ಮತ್ತೆ ಬರ್ದು ಇಡ್ತಿದ್ರ ಪುಸ್ತಕದಲ್ಲಿ? ಇಲ್ಲ ಸ್ಕೂಲಲ್ಲಿ ಟೀಚರ್ಗಳಿಗೆ ತೋರಿಸುದು, ಇಲ್ಲ ನಮ್ಮ ಆತ್ಮೀಯರಿಗೆ ತೋರಿಸುದು, ನಾನು ನೋಡಿ ಹೀಗೆ ಬರ್ದಿದ್ದೇನೆ ಅಂತ ಹೇಳಿ, ಹಾಗೆ ಏನಾದ್ರು? ನಾವು ಚಿಕ್ಕವರಿರುವಾಗ ಶಿಕ್ಷಕರಿಗೆ ತುಂಬಾ ಹೆದರ್ತಿದ್ವಿ. ಶಿಕ್ಷಕರಿಗೆ ತೋರಿಸ್ಲಿಕ್ಕೆ ನಾನು ಹೋಗ್ತಾ ಇರ್ಲಿಲ್ಲ. ಕೆಲವೊಂದ್ಸಲ ಕಸ ಗುಡಿಸುವಾಗ ಇದೆಲ್ಲ ಚೀಟಿಗಳೆಲ್ಲ ಸಿಕ್ಕಿದಾಗ ನನ್ನಮ್ಮ ತಂದು ಕೊಡ್ತಾ ಇದ್ರು, ಇದ್ ನೋಡು, ಇದ್ ನೀನೇನೋ ಬರ್ದದಲ್ವಾ, ಇಡು ಇದನ್ನ ಅಂತ. ಹಾಗೆ ಅದು ಮತ್ತೆ ಏನಾಯ್ತು, ಅದು ನಾವು ಮನೆ ಕೂಡ ಬದಲಾವಣೆ ಮಾಡಿರೋದ್ರಿಂದ ಅದೆಲ್ಲ ನನ್ಗೆ ಈಗ ಲಭ್ಯ ಇಲ್ಲ ನನ್ನ ಬಳಿ. ಹೌದು. ಮುಂದೆ ಏನಾಯ್ತು ಅಂದ್ರೆ, ನಾನು ಹೈಸ್ಕೂಲ್ಗೆ ಕಾಲಿಟ್ಟಾಗ ಅಲ್ಲಿ ಶಾಲಾ ಮ್ಯಾಗ್ಝಿನ್ಗೆ ತಯಾರಿ ಮಾಡ್ಲಿಕ್ಕೆ ಮೊದಲನೇದಾಗಿ ಭಿತ್ತಿ ಪತ್ರದಲ್ಲಿ ನಾವೇನ್ ಬರಿತೇವೆ ಮಕ್ಕಳ ಸಾಹಿತ್ಯವನ್ನ ಭಿತ್ತಿ ಪತ್ರದಲ್ಲಿ ಹಾಕ್ತಾ ಇದ್ರು. ಹೀಗೆ ನಾನು ಅಲ್ಲಿ ಬರೆದು ಶಾಲೆಗೆ
ಕೊಡ್ತಾ ಇದ್ದೆ. ಅಲ್ಲಿ ಏನಪ್ಪಾ ಅಂದ್ರೆ ನಮ್ಮ ಕನ್ನಡ ಆಗಿದ್ದಂತಹ ಶ್ರೀಯುತ ಮುರಳೀಧರ್ ಹಾಲಂಬಿ ಅವರು ನನ್ನನ್ನು ಗುರುತಿಸಿದ್ರು ಮೊದಲನೇ ಬಾರಿಗೆ. ಅದಕ್ಕೆ ಅವರಿಗೆ ನಾನು ಈ ದಿನ ಅವ್ರಿಗೆ ನಾನು ಧನ್ಯವಾದ ತಿಳಿಸ್ಲೇಬೇಕು. ಅವ್ರು ನನ್ನನ್ನು ಗುರುತಿಸಿದ್ರು. ಓ, ಚೆನ್ನಾಗಿ ಬರೀತೀಯಾ ಅಂತ ಹೇಳಿದ್ರು. ಒಂದು ಮಾತು ಸಾಕು ಪ್ರೋತ್ಸಾಹದ್ದು. ಹೌದು. ಆಗ ನನ್ಗೆ ಗೊತ್ತಾಯ್ತು, ಓ ಇದೇನೋ ವಿಶೇಷತೆ ಇದೆ ಅಂತ, ಇದೇನೋ ವಿಶೇಷವಾದದ್ದು ಅನ್ನುವಂಥದ್ದು. ಮುಂದೆ ಬರಿತಾ ಹೋದೆ. ಮುಂದೆ ನಾನು 9ನೇ ತರಗತಿಯಲ್ಲಿ ಒಂದು ಮಕ್ಕಳ ಸಾಹಿತ್ಯ ಸಮ್ಮೇಳನ ಆಯ್ತು ಇಲ್ಲಿ ಕಡಿಯಾಳಿಯಲ್ಲಿ. ಅಲ್ಲಿ 8 ಮಂದಿ ಬಾಲ ಕಥಾ ಸಾಹಿತಿಗಳಲ್ಲಿ ನಾನು ಒಬ್ಬಳಾಗಿದ್ದೆ. ನನ್ನ ಕತೆ ಕೂಡ ಆಯ್ಕೆಯಾಗಿತ್ತು. ಅವರೇ ನಾನು ಹೇಳಿದೆಲ್ಲ ಮುರಳೀಧರ್ ಹಾಲಂಬಿ ಸರ್, ಅವರೇ ನಮ್ಮನ್ನಲ್ಲಿ ಕರ್ಕೊಂಡು ಹೋಗಿದ್ರು. ಅಲ್ಲಿ ನಾನು ಮೊದಲನೇ ಬಾರಿಗೆ ನನ್ನ ಕಥೆಯನ್ನ ಓದಿದ್ರಿ. ಹೌದು. ಆ ನಂತರ ಮುಂದಿನ ದಿನಗಳಲ್ಲಿ ನೀವು ಮಂಗಳಕ್ಕೆ ಕಳಿಸಿದ್ರಿ ಅಂತ ಹೇಳಿದ್ರಿ. ಮತ್ತೆ ಆಕಾಶವಾಣಿಯಲ್ಲಿ ಸಹ ನಿಮ್ಮ ಕಥೆಗಳು ಪ್ರಸಾರಗೊಂಡಿದೆ. ಅದರ ಬಗ್ಗೆ ಹೇಳಿ. ಅದು ಮಂಗಳಕ್ಕೆ ಯಾವಾಗ ನಿಮ್ಗೆ ಕಳಿಸ್ಬೇಕಂತ ಅನಿಸಿತ್ತು? ಮೊದಲ ಏನಾಯ್ತು ಅಂದ್ರೆ PUC-ಯಲ್ಲಿ ನಮ್ಗೆ ಕನ್ನಡ ಉಪನ್ಯಾಸಕಿ ಆಗಿರ್ತಕ್ಕಂತಹ ಸುಮಾ ಮೇಡಮ್ ಅಂತ ಇದ್ರು. ಅವರು ಕೂಡ ನನ್ನನ್ನು ಗುರುತಿಸಿ ನಂಗೆ ಭಿತ್ತಿ ಪತ್ರ ಸಂಚಾಲಕಿ ಅನ್ನುವಂತ ಒಂದು ಜವಾಬ್ದಾರಿ ಕೊಟ್ರು. ಅಲ್ಲಿ ನನ್ಗೆ ಏನು ಒಂದು ಖುಷಿ ಅಂದ್ರೆ, ಅಲ್ಲಿ ಎಲ್ಲರೂ ಕೂಡ ನನ್ನನ್ನು ಒಬ್ಳು ಕತೆಗಾರ್ತಿ, ಕವಯಿತ್ರಿ ಅಂತ ಗುರುತಿಸಿ ಅವರು ಬರ್ದದ್ದನ್ನ ನನಗ್ ತಂದು ಕೊಟ್ಟು, ಹೌದು, ಓದ್ಲಿಕ್ಕೆ ಹೇಳ್ತಾ ಇದ್ರು. ಆಗ ನನ್ಗೇನೋ ಒಂಥರ ಹೆಮ್ಮೆ, ಖುಷಿ ಒಳಗೊಳಗೇನೋ ಖುಷಿ, ಒಂಥರ ಹೆಮ್ಮೆ ಅನಿಸ್ತಾ ಇತ್ತು. ನಾನಾಗ ಅವರಿಗೆ ಸಲಹೆಗಳನ್ನು ಕೊಡ್ಲಿಕ್ಕೆ ಶುರು ಮಾಡಿದೆ. ಆಮೇಲೆ ಈ ಮಂಗಳ ವಾರ ಪತ್ರಿಕೆ ಇದೆಯಲ್ಲ, ಇದು ನನ್ಗೆ ಪ್ರಥಮ ಹೆಜ್ಜೆ ಇಡ್ಲಿಕ್ಕೆ ಸಹಾಯಕವಾದಂತ ಒಂದು ವೇದಿಕೆ. ಅದರ ಜೊತೆಗೆ ನಾನೇನ್ ಮಾಡಿದೆ, ಡಿಗ್ರಿಗೆ ಕಾಲಿಡುವಂತ ಸಂದರ್ಭದಲ್ಲಿ ಅಲ್ಲಿ ವಿದ್ಯಾರ್ಥಿಗಳಿಗೆ ಏನಂದ್ರೆ ಅಲ್ಲಿ ಚಿತ್ರಗಳನ್ನು ಕೊಟ್ಟು ಆ ಚಿತ್ರಕ್ಕೆ ತಕ್ಕದಾದಂತಹ ಕವನವೋ ಅಥವಾ ಕಥೆಯೋ ಬರೆದು ಕಳಿಸ್ಲಿಕ್ಕೆ ಇತ್ತು. ಇದಕ್ಕೆ ನಮಗೆ ಕಾಲೇಜಿನಿಂದ ನಮ್ಮ ಕಥೆಯ ಜೊತೆಗೆ ವ್ಯಾಸಂಗ ಪ್ರಮಾಣ ಪತ್ರವನ್ನು ಕೂಡ ಕೊಡ್ಬೇಕಾಗಿತ್ತು. ನಾನು ಅದನ್ನ ಪಡ್ಕೊಂಡು ಅಲ್ಲಿ ಕಳಿಸಿದ್ದೆ. ಆಗ ಅಲ್ಲಿ ನನ್ನ ಮೊದಲ ಕತೆ, ಸಣ್ಣ ಕತೆ ಒಂದು ಪ್ರಕಟ ಆಯ್ತು. ಆಗ ತುಂಬಾ ಖುಷಿ ಆಯ್ತು ನನಗೆ. ಅಂದ್ರೆ ತುಂಬಾನೇ ಖುಷಿ ಆಯ್ತು. ನಂತರ ನನ್ನ ಕತೆ ಕನಕ ಅನ್ನುವಂತ ಒಂದು ದೊಡ್ಡ ಕತೆ ಅಲ್ಲಿ ಒಂದು ಪ್ರಕಟ ಆದಾಗ ತುಂಬಾ ಜನ ಓದಿ, ತುಂಬಾ ಚೆನ್ನಾಗಿ ಬರೀತೀಯ ನೀನು, ಮುಂದೆ ನಿನ್ಗೆ ಒಳ್ಳೆ ಭವಿಷ್ಯ ಇದೆ ಈ ಕ್ಷೇತ್ರದಲ್ಲಿ ಅಂತ ಹೇಳಿದ್ರು. ಆಮೇಲೆ ಅಲ್ಲಿ ಕವನಗಳು ಕೂಡ ಪ್ರಕಟ ಆಯ್ತು. ಆಕಾಶವಾಣಿಯಲ್ಲಿ ಕೂಡ ನಾನು ಕತೆಗಳನ್ನ ಓದಿದ್ದೇನೆ. ಇದೆಲ್ಲ ನನ್ಗೆ ಏನಾಯ್ತು ಅಂದ್ರೆ ಮುಂದೆ ಏನೋ ಒಂದು ನನ್ನ ಸಾಧನೆಗೆ ಒಂದೊಂದೇ ಸ್ಫೂರ್ತಿ ಆಗ್ತಾ ಹೋಯ್ತು. ಹಾಗೇನೆ ಇದರ ಜೊತೆಗೆ ನಂಗೆ ನಮ್ಮ ಊರಿನವರೇ ಆದಂತಹ ಖ್ಯಾತ ವಿಮರ್ಶಕ ಶ್ರೀಯುತ ಮುರಳೀಧರ ಉಪಾಧ್ಯಾಯ ಹಿರಿಯಡ್ಕ, ಇವರ ಪರಿಚಯ ಆಯ್ತು. ಇವರು ಈಗ್ಲೂ ಹಾಗೆ ಬೆನ್ನು ತಟ್ಟಿ ಪ್ರೋತ್ಸಾಹವನ್ನ ನೀಡ್ತಾ ಇದ್ದಾರೆ. ಹಾಗೇನೆ ನನ್ನ ತಂಗಿ ಕೂಡ ಸಾಹಿತಿ ಆಗಿರೋದ್ರಿಂದ ಅವಳು ಕೂಡ ಪ್ರೋತ್ಸಾಹಿಸ್ತಾ ಇದ್ದಾಳೆ. ಅಪ್ಪ ಅಮ್ಮ ಸ್ನೇಹಿತರು, ಈಗ ನಿಮ್ಗೆ ಗೊತ್ತೇ ಇದೆ ವಾಟ್ಸಪ್ ಸ್ಟೇಟಸ್ ನಲ್ಲಿ ನಾನು ಯಾವುದೇ ಒಂದು 2 ಸಾಲು ಹಾಕಿಕೊಂಡ್ರೆ ಸಾಕು, ಎಲ್ಲರ ಪ್ರೋತ್ಸಾಹದ ನಿಜವಾಗಿ ವಾಟ್ಸಪ್ ಎಲ್ಲ ಅನ್ನೋದು ಈ ಸಾಹಿತಿಗಳಿಗೆ ತುಂಬಾ ಉಪಕಾರ ಆಗಿದೆ. ಯಾಕಂದ್ರೆ ಯಾರು ಪ್ರೋತ್ಸಾಹ ಕೊಡ್ಲಿ, ಪ್ರೇರಣೆ ಕೊಡೋದಿರ್ಲಿ, ವಾಟ್ಸಪ್ ಮತ್ತೆ ಫೇಸ್ಬುಕ್ ಅಂತ ಅದ್ರಲ್ಲೆಲ್ಲ ತುಂಬಾ ಜನರಿಗೆ ಬರವಣಿಗೆಯಲ್ಲಿ ಆಸಕ್ತಿ ಮೂಡಿದೆ. ಈಗ ಸುತ್ತಮುತ್ತಲಿನವರು ಯಾರು ನಮ್ಮನ್ನು ಗಮನಿಸಿಲ್ಲ ಅಂದ್ರೂ ಸಹ ಯಾವುದೋ ಊರಿನವರು ಯಾವುದೋ ಮೂಲೆಯಿಂದ ನಮ್ಮನ್ನು ಬೆನ್ನು ತಟ್ಟುವಂತ, ಈ ಯುವ ಬರಹಗಾರರಿಗೆ ಬೆನ್ನು ತಟ್ಟುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿಜ, ಅದು ಹೇಳಿದ್ ನೀವು. ಹೌದು. ಈಗ ಸಹ ಇದು ಮಂಗಳಕ್ಕೆ ಕತೆಗಳನ್ನು ಬರೆಯುವಂಥದ್ದು, ಆಕಾಶವಾಣಿಗೆ ಹೋಗುವಂಥದ್ದು ಮಾಡ್ತಾ ಇದ್ದೀರಿ? ಹೌದು, ಮಾಡ್ತಾ ಇದ್ದೇನೆ. ಹಾಗಂದ್ರೆ ತುಂಬಾ ನಿಮ್ಮ ಸಾಹಿತ್ಯ ಕೃಷಿ ಸುಮಾರು ವರ್ಷದಿಂದ ಮುಂದುವರಿತಾ ಇದೆ. ಬರವಣಿಗೆ ಮೂಟೆಗಳು ತುಂಬಾ ಇದಾವೆ ಅಂತ ಅನಿಸುತ್ತೆ. ಪುಸ್ತಕ ಏನಾದ್ರೂ ಮಾಡಿದೀರಾ? ಸಂಕಲನಗಳನ್ನು ನಾನು ಅಂದ್ರೆ ಕವನ ಸಂಕಲನವನ್ನ ಅಷ್ಟು ಹೊರ ತರಬೇಕನ್ನುವಂಥದ್ದು, ಅಂದ್ರೆ ಈಗ ಕವನದಲ್ಲಿ ನಾನು ಇನ್ನೂ ಕೂಡ ಪಕ್ವಗೊಳ್ಬೇಕು ಅನ್ನುವಂಥದ್ದು ನನ್ನ ಒಂದು ನಂಬಿಕೆ. ಹಾಗಾಗಿ ಅದನ್ನ ಸ್ವಲ್ಪ ಬದಿಗಿಟ್ಟು ಕಥಾ ಸಂಕಲನವೊಂದನ್ನ ಹೊರ ತರಬೇಕು ಅಂತ ಈಗಷ್ಟೇ ಮುನ್ನುಡಿಗೆ ಕೊಟ್ಟು ಬಂದಿದ್ದೇನೆ. ನಡೀತಾ ಇದೆ. ಹೌದು, ನಡೀತಾ ಇದೆ. ಬೇಗನೆ ಆಗ್ಲಿ ಅಂತ ಹೇಳಿ ಹಾರೈಸ್ತೀರಿ. ಯಾಕಂದ್ರೆ ಇದುವರೆಗೆ ನೀವು ಮಾಡ್ಲೇಬೇಕಿತ್ತು, ಅಷ್ಟು ವರ್ಷದಿಂದ ಬರಿತಾ ಇದ್ದೀರಿ. ಅಷ್ಟೊಂದು ಸಾಹಿತ್ಯ ಇದೆ ನಿಮ್ಮಲ್ಲಿ, ಸಂಗ್ರಹ ಇದೆ.
ಅದ್ಯಾಕೆ ಆವಾಗ ಮನ್ಸು ಮಾಡದೆ ಇತ್ತೀಚೆಗೆ ಮೆಲ್ಲ ಹೆಜ್ಜೆ ಇಡ್ತಾ ಇದ್ದೀರಿ ಅಂತ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಒಂದು ಸುಮಾರು ಒಂದು 5-6 ವರ್ಷಗಳ ಹಿಂದಿನಿಂದ ಒಂದು ಸಂಕಲನಗಳನ್ನು ಸಾಕಷ್ಟು ಜನ ಇದು ಪ್ರಕಟಗೊಳಿಸ್ತಾ ಇದ್ದಾರೆ, ಮಾಡಿದ್ದಾರೆ. ನೀವ್ ಯಾಕೆ ಇಷ್ಟು ತಡವಾಯ್ತು? ಅದೇ ನಾನ್ ಹೇಳಿದೆ ಅಲ್ಲ, ನನ್ಗೇನಂದ್ರೆ ಇದ್ರಲ್ಲಿ ಇನ್ನಷ್ಟು ಪಕ್ವಗೊಳ್ಬೇಕು ಅಂದ್ರೆ ನಾನು ಬರೆದದ್ದನ್ನ ಏನಂದ್ರೆ ಅದು ಹೇಗಿದೆ ನನ್ಗೂ ಒಂಥರ ಹಿಂಜರಿಕೆ ಇರ್ತದೆ ಅಲ್ವಾ. ಹೌದು, ಮೊದಲನೇದಾಗಿ ಈಗ ನಾನು ಏನು ಹೇಳಿದೆ, ಮುರಳೀಧರ ಉಪಾಧ್ಯಾಯ ಹಿರಿಯಡ್ಕ ಅವ್ರು ತುಂಬಾ ಪ್ರೋತ್ಸಾಹ ಕೊಡ್ತಾರೆ. ಅವರೇ ನನ್ಗೆ ಕರೆ ಮಾಡಿ ಹೇಳಿದ್ರು, ತಂದುಕೊಡು, ನಾನು ನೋಡ್ತೇನೆ, ನಾನು ಓದಿ ಅಭಿಪ್ರಾಯವನ್ನ ತಿಳಿಸ್ತೇನೆ ಅಂತ ಹೇಳಿದ್ದಾರೆ. ಸೊ ಅವರೇ ಈ ಕತೆಗೆ ಮುನ್ನುಡಿಯನ್ನ ಕೂಡ ಬರೀತಾ ಇದ್ದಾರೆ. ಹೌದಾ? ಹೌದು, ಶುಭಾಶಯಗಳು. ಬೇಗ ಬರ್ಲಿ, ಒಂದೇ ಅಲ್ಲ ಇನ್ನಷ್ಟು ಎಷ್ಟೆಲ್ಲ ಇದೆ ಅದು ಒಂದೊಂದೇ ಮುಂದಕ್ಕೆ ಬರ್ಲಿ ಅಂತ ಹೇಳಿ ಕೇಳ್ತಾ ಇದ್ದೀನಿ. ಧನ್ಯವಾದ. ವೀಕ್ಷಕರೇ, ಈಗ ಕವಿ ಸಮಯ ಮುಂದುವರಿತೆ ಒಂದು ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ಕವಿ ಸಮಯಕ್ಕೆ ಮತ್ತೆ ಸ್ವಾಗತ. ತಿಲಕ್ ನಾಗರಾಜ್ ಅವರೇ, ಈಗ ಈ ಸಾಮಾಜಿಕ ಜಾಲತಾಣಗಳು ಅವುಗಳು ಎಷ್ಟು ಪ್ರಯೋಜನಕಾರಿ ಅಂತ ನೀವು ಹೇಳ್ತಿದ್ದೀರಾ, ವಿಶೇಷವಾಗಿ ಬರಹಗಾರರಿಗೆ? ನಿಜಕ್ಕೂ ಬರಹಗಾರರಿಗೆ ಇದೊಂದು ಒಳ್ಳೆ ವೇದಿಕೆ. ಏನಪ್ಪಾ ಅಂತಂದ್ರೆ ಯುವರ್ ಕೋಟ್ ಅಂತ ಇದೆ, ಅಲ್ಲಿ ದಿನಕ್ಕೆ ಒಂದೊಂದು ವಿಷಯಗಳನ್ನ ಕೊಡ್ತಾ ಹೋಗ್ತಾರೆ. ನಮ್ಗೆ ಸಮಯ ಇದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿ ಪಟ್ ಅಂತ ಅಲ್ಲಿ ಒಂದು ಕವನವೇ ರಚನೆಯಾಗಿ ಬಿಡ್ತದೆ. ಹೌದು, ಇದನ್ನ ನಾವು ಏನ್ ಮಾಡ್ಬೋದು, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸಪ್ ಎಲ್ಲಾ ಕಡೆ ಹಂಚಿಕೊಳ್ಬಹುದು. ತುಂಬಾ ಖುಷಿ ಆಗ್ತದೆ. ಹಾಗೇನೆ ಪ್ರತಿಲಿಪಿ ಇಲ್ಲಿ ಯಾರು ಕೂಡ ಓದ್ಬೋದು ಅಲ್ವಾ, ತುಂಬಾ ಜನ ಇದೆ. ಒಂದು ಸಾಗರ ಅಂತಾನೆ ಹೇಳ್ಬೋದು ಅದನ್ನ. ಹಲವಾರು ಸಾಹಿತಿಗಳಿಗೆ ಉತ್ತಮ ವೇದಿಕೆಯಾಗಿದೆ ಆಗಿದೆ ಇದು. ಅಲ್ಲಿ ನಾನು ಹಲವಾರು ಕಥೆಗಳನ್ನ ಪ್ರಕಟಿಸಿದ್ದೇನೆ. ಅಲ್ಲಿಂದ ನಂಗೆ ತುಂಬಾ ಬೆಂತಟ್ಟುವವರು ಸಿಕ್ಕಿದ್ದಾರೆ. ಒಳ್ಳೆ ಅವ್ರು ಅಲ್ಲಿ ಕೂಡ ನಮ್ಗೆ ಏನಂದ್ರೆ ಪ್ರತಿಲಿಪಿಯಲ್ಲಿ ಕೂಡ ದಿನಕ್ಕೊಂದು ವಿಷಯಗಳನ್ನ ಕೊಟ್ಟು ಅದಕ್ಕೆ ಕಥೆಗಳನ್ನ ಬರೀಲಿಕ್ಕೆ ಅವ್ರು ತಿಳಿಸ್ತಾರೆ. ಜೊತೆಗೆ ಅಲ್ಲಿ ಸ್ಪರ್ಧೆಗಳು ನಡೀತದೆ ತಿಂಗಳಿಗೊಂದು. ನನ್ಗೆ ಸಮಯ ಸಿಕ್ಕಿದಾಗ ನಾನು ಬರೀತೇನೆ. ನಿಮ್ಗೆ ಗೊತ್ತೇ ಇದೆ, ಶಿಕ್ಷಕಿ ಆಗಿರೋದ್ರಿಂದ ಇಡೀ ದಿನ ಶಾಲೆಯಲ್ಲಿ, ಅದು ಸಹ ಪ್ರಾಥಮಿಕ ಶಿಕ್ಷಕರಿಗೆ ಶಾಲೆಯಲ್ಲಿ ಸ್ವಲ್ಪ ಕೂಡ ಬಿಡು ಇರುವುದಿಲ್ಲ. ಹೌದು, ಈಗ ನಾನ್ ಬರೆಯುವುದೇನಪ್ಪಾ ಅಂತಂದ್ರೆ ಮೊಬೈಲ್ ನಲ್ಲಿ ಟೈಪ್ ಮಾಡುವಂತದ್ದು. ಹಲವಾರು ಕಥೆಗಳನ್ನು ನಾನು ಬಸ್ ಸ್ಟ್ಯಾಂಡ್ ಅಲ್ಲಿ ಕೂಡ ಕೂತು ಬರ್ದದ್ದಿದೆ ಉಂಟು. ಹೌದು, ಹೀಗೆ ಅಲ್ಲಿ ಸ್ಪರ್ಧೆಗಳಲ್ಲಿ ಭಾಗವಹಿಸುವಂತದ್ದು ಸಮಯ ಸಿಕ್ಕಾಗ ಈ ತರ ಮಾಡ್ತಾ ಇದ್ದೇನೆ. ಈಗಿನ ವಿದ್ಯಾರ್ಥಿಗಳಲ್ಲಿ ಓದುವ ಆಸಕ್ತಿ ಹೇಗಿದೆ? ಈಗ ಶಿಕ್ಷಕಿ ಆಗಿದ್ದೀರಿ, ಪುಟ್ಟ ಮಕ್ಕಳಿಗೆ ಅದ್ರ ಬಗ್ಗೆ? ಈಗ ಏನಂದ್ರೆ ಆಂಗ್ಲ ಭಾಷೆ ಏನಾದ್ರೂ ಪ್ರತಿಸ್ಪರ್ಧಿಯಾಗಿ ನಿಂತಿದೆ. ಹಾಗಾಗಿ ಮಕ್ಕಳಿಗೆ ಕನ್ನಡ ಅನ್ನುವಂಥದ್ದು ಸ್ವಲ್ಪ ಕಷ್ಟ ಮಾಡಿಕೊಳ್ತಾ ಇದ್ದಾರೆ. ಈ ಒತ್ತಕ್ಷರಗಳ ಪರಿಚಯ ನಾನು ಆದಷ್ಟು ಇದಕ್ಕೆ ಒತ್ತು ನೀಡ್ತಾ ಇದ್ದೇನೆ. ಅಕ್ಷರಗಳಿಗೆ ಒಳ್ಳೆ ಕೆಲಸ ಮಾಡ್ತೀನಿ, ನಿಜವಾಗಿ ಇದು ಶ್ಲಾಘನೀಯ. ಇದಕ್ಕೆ ನಾವು ನೋಡ್ತಿರುವಂತ ಕನ್ನಡ ಬರಲ್ಲ ಅಂತ ಹೇಳಿ ಹೇಳ್ತಾರೆ, ಅಕ್ಷರಗಳು ತಪ್ಪು ಇಷ್ಟು ವರ್ಷದಿಂದ ಕಲಿತಿರ್ತಾರೆ. ನೀವು ಅದನ್ನ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ನಿಜವಾಗಿ ಅಭಿನಂದಿಸ್ತೇನೆ ನಿಮ್ಮನ್ನ. ಥ್ಯಾಂಕ್ ಯು. ನಾನಂದ್ರೆ ಅದಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೇನೆ. ಮತ್ತೆ ಏನಪ್ಪಾ ಅಂತಂದ್ರೆ ಅವರಲ್ಲಿ ಸಾಹಿತ್ಯ ಆಸಕ್ತಿ ಬರ್ಲಿಕ್ಕೋಸ್ಕರ ಗ್ರಂಥಾಲಯ ಇದ್ದೇ ಇರ್ತದೆ ಪ್ರತಿ ಶಾಲೆಯಲ್ಲಿ. ಅಲ್ಲಿ ಏನಂದ್ರೆ ಯಾರಾದ್ರೂ ಪುಸ್ತಕಗಳನ್ನ ಕೊಡುವವರಿದ್ರೆ ಅವರನ್ನ ಭೇಟಿ ಮಾಡಿ ಪುಸ್ತಕಗಳನ್ನ ಕೊಡಿಸ್ತಾ ಇದ್ದೇನೆ ನಮ್ಮ ಶಾಲೆಗೆ. ಹಾಗೇನೆ ಅದನ್ನ ಮಕ್ಕಳು ಅದನ್ನ ಪಡ್ಕೊಂಡು ಅದ್ರ ಬಗ್ಗೆ ಟಿಪ್ಪಣಿಯನ್ನ ಬರೆಯುವ ರೀತಿ, ಅದನ್ನ ಮತ್ತೆ ತಿದ್ದಬೇಕು ನಾವು. ಹೌದು, ತಿದ್ದಿ ಅವರಿಗೆ ಅವರ ತಪ್ಪುಗಳನ್ನು ತಿಳಿಸುವಂತದ್ದು. ಮತ್ತೆ ಇಲ್ಲದಿದ್ರೆ ಕೆಲವೊಂದು ವಿಷಯಗಳನ್ನ ಕೊಟ್ಟು ಇದರ ಬಗ್ಗೆ ನಿಮ್ಗೆ ಏನ್ ಅನ್ನಿಸ್ತದೆ ಬರೀರಿ ಆ ರೀತಿ ಹೇಳುವಂತದ್ದು. ಕತೆಗಳನ್ನ ಬರೀರಿ, ಇಲ್ಲ 4 ಸಾಲು ಬರೀರಿ. ಹೌದು, ಆಗ ಬರವಣಿಗೆ ಬೆಳೆಯಬಹುದು ಅನ್ನುವಂಥದ್ದು ನನ್ನ ನಂಬಿಕೆ. ಮಕ್ಕಳಲ್ಲಿ ಒಂದು ಕಲ್ಪನಾ ಶಕ್ತಿ ಬರುತ್ತೆ ಮಾಡುವಂಥದ್ದು. ನಿಜ. ಇದು ಸಾಹಿತ್ಯ ಕ್ಷೇತ್ರ ಬಿಟ್ಟು ಬೇರೆ ಯಾವುದ್ರಲ್ಲಿ ನಿಮಗೆ ವಿಶೇಷ ಆಸಕ್ತಿ ಇದೆ? ಸಾಹಿತ್ಯ ಕ್ಷೇತ್ರ ಬಿಟ್ಟು ನಾನು ಚಿತ್ರಕಲೆಯಲ್ಲಿ ಆಸಕ್ತಿ ಬಿಡಿಸ್ತಿದ್ದೆ. ಹೌದು, ನನಗೆ ಸಮಯ ಇದ್ದಾಗ ಚಿತ್ರವನ್ನು ಬಿಡಿಸೋದು. ನನಗೆ ಬಣ್ಣಗಳಂದ್ರೆ ತುಂಬಾ ಇಷ್ಟ. ಬಣ್ಣಗಳನ್ನ ಸಂಗ್ರಹಿಸಿಟ್ಟಿದ್ದೇನೆ, ಬಿಡಿಸ್ತೇನೆ. ಹಾಗೆ ಅಷ್ಟು ಸುಂದರವಾಗಿ ಅಲ್ಲದಿದ್ರು ಹೌದು, ಬೇರೆ ಚಿತ್ರಗಳನ್ನು ನೋಡಿಕೊಂಡು ಬಿಡಿಸುವಂತದ್ದು. ಅಷ್ಟು ದೊಡ್ಡ ಚಿತ್ರಕರ್ತೆ ಅಲ್ಲ. ಆಮೇಲೆ ಬೇಗನೆ ತಯಾರಾಗುವಂತ ಅಡುಗೆಗಳನ್ನ ಹೌದು, ಅಗತ್ಯ ಬೇಕೇ. ಹೌದು, ನನ್ಗೆ ತುಂಬಾ ಇಷ್ಟ. ಮತ್ತೆ ಸಂಗೀತ ನನ್ನ ಆಸಕ್ತಿ.
ಸಾಹಿತ್ಯ ಕ್ಷೇತ್ರ, ಸಂಗೀತವನ್ನ ಆಲಿಸುವಂತದ್ದು, ಮತ್ತೆ ಏನಾದ್ರು ಉತ್ತಮ ಸಾಹಿತ್ಯ ಇರುವಂತ ಸಂಗೀತವನ್ನ ಮಕ್ಕಳಿಗೆ ಹೇಳಿಕೊಡುವಂತದ್ದು ನನ್ ತುಂಬಾ ಇಷ್ಟ. ನನಗ್ ಬರದಿದ್ರು ಕೂಡ ಇತರ ಶಿಕ್ಷಕಿಯರಲ್ಲಿ ಹೇಳ್ತೇನೆ, ಹೇಳಿಸ್ತೇನೆ. ಹೌದು, ಅವರ ನಮ್ಮಲ್ಲಿ ಕೂಡ ಒಳ್ಳೆ ಶಿಕ್ಷಕಿಯರು, ಒಳ್ಳೆ ಗಾಯಕಿಯರಿದ್ದಾರೆ. ಅವ್ರ ಹತ್ರ ಇದನ್ನು ಇಂಥ ಹಾಡುಗಳನ್ನ ಹೇಳಿಕೊಡ್ಬೋದು ಅಂತ ಅವರಿಗೂ ಸಲಹೆ ಸೂಚನೆಯನ್ನ ಕೊಟ್ಟು ಮಕ್ಕಳಿಗೆ ಸಂಗೀತದಲ್ಲೂ ಸಾಹಿತ್ಯದಲ್ಲೂ ಆಸಕ್ತಿ ಮೂಡುವ ಹಾಗೆ ಮಾಡ್ತಾ ಇದ್ದೇನೆ. ತುಂಬ ಒಳ್ಳೆಯ ಶ್ರಮ ನಿಮ್ಮದು, ತುಂಬ ಖುಷಿ ಆಯಿತು. ಒಳ್ಳೆಯ ಸೇವೆ ಅಂತ ಹೇಳ್ಬೋದು. ಹಾಗೆ ನಮ್ಮ ವೀಕ್ಷಕರಿಗೋಸ್ಕರ ಒಂದೆರಡು ಕವನಗಳನ್ನು ಓದ್ತೀರಾ? ಹಾಂ, ಸರಿ. ಈ ಕವನ ಮಂಗಳವಾರ ಪತ್ರಿಕೆಯಲ್ಲಿ ಪ್ರಕಟವಾದದ್ದು. ಶೀರ್ಷಿಕೆ ನೆನಪು ಅಂತ. ಕಳೆದು ಹೋದ ವಯಸ್ಸ, ಕೂಡಿ ತರಲಾಗದ ನೋವ ಜೊತೆಗೆ ಎಣಿಕೆಗೆ ಸಿಗದ ನೆನಪುಗಳು ಕಾಡುತ್ತಿವೆ ಇಂದೇಕೋ. ಕಡಲ ತಡಿಯಲಿ ಹೆಕ್ಕಿ ತಂದ ಕಪ್ಪೆ ಚಿಪ್ಪುಗಳು ಅಲಂಕರಿಸಿದ ಅಲಮಾರಿನ ಮುರಿದ ಬಾಗಿಲು, ಸುರಿವ ಮಳೆಗೆ ತೊಟ್ಟಿಕ್ಕುವ ಛಾವಣಿಗೆ ಅಡ್ಡವಿಟ್ಟ ತೆಂಗಿನ ಗರಿಗಳ ಹಸಿರು, ಹಸಿದ ಹೊಟ್ಟೆ ಮೃಷ್ಟಾನ್ನವೆಂದು ಮೂಸಿದ ಹಳಸಿದ ಅನ್ನ, ಜಾತ್ರೆಯಲ್ಲಿ ಬೆರಗು ಗಣ್ಣಿನಿಂದ ದಿಟ್ಟಿಸಿದ ಸಾಲು ಅಂಗಡಿಗಳ ನೆರಳಲ್ಲಿ ನಿಂತು ತೇರ ನೋಡಿದ ಸಂಭ್ರಮದ ಸವಿ, ಹಾದಿಯಲ್ಲಿ ಸಿಕ್ಕ ಕಾಡ ಹಣ್ಣುಗಳ ಹೆಕ್ಕಿ ಸವಿದ ಸ್ವಾದ, ಬಣ್ಣದ ಉಡುಗೆಯ ತೊಟ್ಟ ಗೆಳತಿಯರ ನಡುವೆ ನಿಂತು ಬೆನ್ನ ಹಿಂದಿನ ತೇಪೆಯ ಮುಚ್ಚಿಟ್ಟ ದಟ್ಟ ಕೂದಲು, ಎಲ್ಲವೂ ನೋವ ನಿಟ್ಟುಸಿರೊಂದಿಗೆ ಬೆರೆತ ಬರಿ ನೆನಪಷ್ಟೇ. ತುಂಬ ಅದ್ಭುತವಾದ ಕವಿತೆ, ತುಂಬ ಚೆನ್ನಾಗಿದೆ. ಇನ್ನೊಂದು, ಮಳೆ. ಏನೇ ಹೇಳಿ ಆ ಮಳೆಯೇ ಚೆನ್ನಾಗಿತ್ತು. ನೀಲಿ ಬಿಳಿ ಸಮವಸ್ತ್ರವನ್ನು ಸರಿಯಾಗಿ ಒಣಗಲು ಬಿಡದೆ ಕಾಡಿಸುತ್ತಿತ್ತು. ಯಾರಿಂದಲೋ ಹಳೆಯ ಪತ್ರಿಕೆಯನ್ನು ಎರವಲು ತಂದು ಬೆಚ್ಚಗೆ ರಕ್ಷಾ ಕವಚ ಹೊದಿಸುತ್ತಿದ್ದ ಪುಸ್ತಕಗಳನ್ನು ತೋಯಿಸುತ್ತಿತ್ತು. ಮಳೆಗೆ ಅಡ್ಡಲಾಗಿ ಹಿಡಿಯುತ್ತಿದ್ದ ಕೊಡೆಯೊಳಗೆ ನುಗ್ಗಿ ನನ್ನ ನೆನೆಸುತ್ತಿತ್ತು. ಗುಡಿಸಲ ಜೋಪಡಿಯೊಳಗೆ ನುಗ್ಗಿ ಹೋಯ್ ನಾನು ಬಂದಿದ್ದೇನೆ ಎಂದು ಕಿಸಕ್ಕನೆ ನಗುತ್ತಿತ್ತು. ಬಿಸಿಲ ರಾಯನ ಕಾಣಲು ತವಕಿಸುತ್ತಿದ್ದ ಕಂಗಳನ್ನು ಮನದಣಿಯೇ ಪೀಡಿಸುತ್ತಿತ್ತು. ಆದರೂ ಕಾಲಕ್ಕೆ ಸರಿಯಾಗಿ ಗುಡುಗು ಮಿಂಚುಗಳ ವಾದ್ಯ ಘೋಷದೊಂದಿಗೆ ಹಾಜರಾಗಿ ಎಲ್ಲರ ಹೊಟ್ಟೆಯ ತಣಿಸುತ್ತಿತ್ತು. ಏನೇ ಹೇಳಿ ಆ ಮಳೆಯೇ ಚೆನ್ನಾಗಿತ್ತು. ತುಂಬ ಚೆನ್ನಾಗಿದೆ, ಅರ್ಥಭರಿತವಾದ ಕವನಗಳು. ಇದು ಸಹ ಮಂಗಳದಲ್ಲಿ ಪ್ರಕಟಗೊಂಡಿದ್ದೆ? ಇನ್ನು ತುಂಬ ಚೆನ್ನಾಗಿತ್ತು, ಎರಡು ಆಳವಾದ ಅರ್ಥಗಳು. ಧನ್ಯವಾದ. ತುಂಬ ಚೆನ್ನಾಗಿತ್ತು. ತಿಲಕ್ ಅವರು ಇಷ್ಟೊತ್ತು ನಮ್ಮೊಟ್ಟಿಗಿತ್ತು, ನಿಮ್ಮ ಅನುಭವಗಳನ್ನು ಹಂಚಿಕೊಂಡು ಬಿಟ್ರಿ, ತುಂಬ ಖುಷಿ ಆಯಿತು. ಈಗ ನಮ್ಮ ವೀಕ್ಷಕರಿಗೆ ಏನಾದರೂ ಹೇಳಲು ಇಚ್ಛಿಸ್ತೀರಾ? ಏನು ಅಂದರೆ, ಹೇಳುವಷ್ಟು ದೊಡ್ಡವಳು ನಾನಲ್ಲ. ಗ್ರಂಥಾಲಯಗಳ ಸರಿಯಾದ ಉಪಯೋಗ ಆಗಬೇಕು ಅನ್ನುವಂಥದ್ದು ನನ್ನ ಅನಿಸಿಕೆ. ಅದರಲ್ಲೂ ಕನ್ನಡ ಸಾಹಿತ್ಯ ಬೆಳಿಬೇಕು ಅಂದರೆ ಕನ್ನಡ ಸಾಹಿತ್ಯದ ಓದುವಿಕೆ ಆಗಬೇಕು. ಈ ಓದುವಿಕೆ ಮುಂದೆ ಬರವಣಿಗೆಗೆ ಪ್ರೋತ್ಸಾಹ ನೀಡ್ತದೆ ಅನ್ನುವಂಥದ್ದು ನನ್ನ ಒಂದು ನಂಬಿಕೆ. ಇದನ್ನು ಎಲ್ಲರೂ ಪಾಲಿಸಬೇಕು ಅನ್ನುವಂಥದ್ದು ನನ್ನ ಆಶಯ. ತುಂಬ ಚೆನ್ನಾಗಿ ಮಾತನಾಡಿದ್ರಿ ತಿಲಕ್ ನಾಗರಾಜ್ ಅವರೇ. ತುಂಬ ಖುಷಿ ಆಯಿತು ನಿಮ್ಮ ಅನುಭವಗಳನ್ನು ಕೇಳಿ, ನಿಮ್ಮಲ್ಲಿ ಸಾಹಿತ್ಯ ಹುಟ್ಟಿದ್ದು, ಅದರ ನಂತರದ ಬೆಳವಣಿಗೆಗಳು, ನಿಮಗೆ ಸಿಕ್ಕಂತಹ ಪ್ರೋತ್ಸಾಹ ಎಲ್ಲ ತುಂಬ ಖುಷಿಯಾಯಿತು. ನಮಗೂ ವೀಕ್ಷಕರಿಗೂ ಸಹ ತುಂಬ ಖುಷಿಯಾಯಿತು ಅಂತ ಹೇಳಿ ನಾನು ಅಂದ್ಕೊಳ್ತಿದ್ದೇನೆ. ಹಾಗೆಯೇ ನಿಮ್ಮ ಅಮೂಲ್ಯ ಸಮಯವನ್ನು ನಮಗಾಗಿ ವಿನಿಯೋಗಿಸಿದ್ದೀರಿ, ಇಲ್ಲಿ ಬಂದಿದ್ದೀರಿ, ನಮ್ಮೊಂದಿಗೆ ಮಾತನಾಡಿದ್ದೀರಿ, ನಿಮಗೆ ಧನ್ಯವಾದಗಳು. ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ಇದು ಇಂದಿನ ಕವಿ ಸಮಯ ಕಾರ್ಯಕ್ರಮ. ಮುಂದಿನ ಕವಿ ಸಮಯದಲ್ಲಿ ಮತ್ತೊಬ್ಬ ಕವಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿಯವರೆಗೆ ನೋಡ್ತಾ ಇರಿ ಸ್ಪಂದನ.